ಮಂಗಳೂರಿನಲ್ಲಿರುವ ವಲಸೆ ಕಾರ್ಮಿಕರನ್ನ ಅವರವರ ಊರಿಗೆ ಕಳುಹಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಹೊರತು ಅವರನ್ನ ನಿಲ್ಲಿಸೋದು ಸರಿಯಲ್ಲ, ಇದು ಮಾನವ ಹಕ್ಕು ಉಲ್ಲಂಘನೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಲಾಕ್ಡೌನ್ ನಿಂದ ಸಂಕಷ್ಟಕ್ಕೀಡಾಗಿ ತಮ್ಮ ಊರುಗಳಿಗೆ ತೆರಳಲು ಸಿದ್ಧರಾಗಿರುವಂತಹ ಕಾರ್ಮಿಕರನ್ನ ಬಿಲ್ಡರ್ಗಳ ಮಾತಿಗೆ ಮಣಿದು ಅವರನ್ನ ಇಲ್ಲೇ ಇರಿಸಿ ದುಡಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ರಾಜ್ಯ ಮುಂದಾಗಿರುವಂತದ್ದು ಮಾನವ ಹಕ್ಕಿನ ಉಲ್ಲಂಘನೆ ಅಂತ ಖಾದರ್ ಆರೋಪಿಸಿದ್ರು. ಎಲ್ಲ ರಾಜ್ಯಗಳಿಂದಲೂ ಕಾರ್ಮಿಕರನ್ನ ಅವರ ಸ್ವಂತ ಊರಿಗೆ ಕಳಿಸೋದಕ್ಕೆ ವ್ಯವಸ್ಥೆಗಳಾಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಆಯಾ ರಾಜ್ಯಗಳಿಂದ ರೈಲುಗಳನ್ನ ಕಳುಹಿಸಲು ಕೋರಿ ಬರೆದ ಪತ್ರವನ್ನ ರದ್ದುಪಡಿಸಿರೋದು ಖಂಡನೀಯ ಅಂತ ಖಾದರ್ ಹೇಳಿದ್ರು. ಟ್ರೈನ್ ಮಾಡಿದವನು ಹೋಗುದಿಲ್ಲ ಅಂತ ಹೇಳಿದ್ರೆ ಈ ದಮ್ಮು ಕಟ್ಟಿಸಿ ಎಷ್ಟು ದಿವಸ ಕೂತ್ಕೊಳ್ಬಹುದು? ಅವರು ಎಲ್ಲರ ತಾಳ್ಮೆಯನ್ನು ಯಾರು ಪರೀಕ್ಷಿಸೋದು ಸರಿಯಲ್ಲ. ಒಂದು ಕಡೆಯಲ್ಲಿ ಪೊಲೀಸ್ ಅವ್ರದ್ದು ಲಾಠಿ ಚಾರ್ಜ್, ಒಂದು ಕಡೆಯಲ್ಲಿ ಅವ್ರ ಹತ್ರ ಮಾತನಾಡುವಂತ ಸೌಜನ್ಯತೆ ಯಾರಿಗಿಲ್ಲ. ಈಗ ಮಾನವ ಹಕ್ಕಿನ ಒಂದು ಉಲ್ಲಂಘನೆ ಅದು ಸ್ಪಷ್ಟ. ರಾಜ್ಯ ಸರ್ಕಾರ ಏನು ಇವತ್ತು ಹೇಳಿದೆ ಅಲ್ಲ, ನೀವು ಟ್ರೈನ್ ಬೇಡ, ಯಾಕೆ ಅಲ್ಲಿ ನಿಮಗೆ ಅಲ್ಲಿ ಹೋದ್ರೆ ಕೆಲಸಕ್ಕಿಲ್ಲ ಅಂತೆಲ್ಲ ಮಾತನ್ನು ಹೇಳ್ತಾರಲ್ಲ, ಇಟ್ಸ್ ಹ್ಯೂಮನ್ ರೈಟ್ಸ್ ವೈಲೇಷನ್. ನಾನು ಮನುಷ್ಯನಾಗಿ ದುಡ್ದಿದ್ದೆ, ನಾನು 9 ತಿಂಗಳು, ನನಗೀಗ ನನಗೆ ಮನೆಗೆ ಸೇರಬೇಕು, ಅಲ್ಲಿ ಏನು ಟೆನ್ಷನ್ ನೋಡಬೇಕು. ನನ್ನ ಟ್ರೈನ್ ಕಟ್ ಮಾಡಿ ನನಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಯಾವ ಅರ್ಥ ಇದು? ಈಗ ಮಾರ್ಗಕ್ಕೆ ಬಂದಿದ್ದಾರಲ್ಲ, ಓನರ್ಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ, ಯಾರ ಅಂಡರಲ್ಲಿ ಕೆಲಸ ಮಾಡ್ತಿದ್ರು ಅವರ ಹೆಸರಲ್ಲಿ ಯಾಕೆ ಮಾಡೋದಿಲ್ಲ? ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ, ಯಾರು ರೆಸ್ಪಾನ್ಸಿಬಲ್? ಕೇವಲ ರೋಗ ಹರಡಿದ್ರೆ ಯಾರು ರೆಸ್ಪಾನ್ಸಿಬಲ್?